ಕಾರು ಪ್ರಿಯರ ಮನಗೆದ್ದಿರುವ ಮಂಗಳೂರಿನ ರೆನೋ ಮ್ಯಾಂಗಲೋರ್ ಕಾರ್ ಶೋರೂಮ್ನ 4ನೇ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇದೇ ವೇಳೆ ಸೇಲ್ಸ್ ಮತ್ತು ಸರ್ವಿಸ್ನಲ್ಲಿ ಅತ್ಯುತ್ತಮ ಸೇವೆಯನ್ನ ನೀಡಿದವರನ್ನ ಅಭಿನಂದಿಸಲಾಯಿತು. ಈಗಾಗಲೇ ವಿನೂತನ ಶೈಲಿಯ ಕಾರುಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಮೂಲಕ ಗ್ರಾಹಕರ ಅಚ್ಚುಮೆಚ್ಚಿನ ಶೋರೂಮ್ ಎನಿಸಿಕೊಂಡಿರುವ ಮಂಗಳೂರಿನ ರೆನೋ ಮ್ಯಾಂಗಲೋರ್ ಕಾರ್ ಶೋರೂಮ್ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಶೋರೂಮ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಇದೇ ವೇಳೆ ಸೇಲ್ಸ್ ಮತ್ತು ಸರ್ವಿಸ್ನಲ್ಲಿ ಅತ್ಯುತ್ತಮ ಸೇವೆಯನ್ನ ನೀಡಿದವರಿಗೆ ಗಣ್ಯರು ಸ್ಮರಣಿಕೆಯನ್ನ ನೀಡಿ ಅಭಿನಂದಿಸಿದ್ರು. ಕಾರ್ಯಕ್ರಮದಲ್ಲಿ ರೆನೋ ಮ್ಯಾಂಗ್ಲೋರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಥುನ್ ಚೌಟರ್ ಮಾತನಾಡಿ, ಪ್ರತಿಷ್ಠಿತ ಡೈಮಂಡ್ ಕ್ಲಬ್ ಪ್ರಶಸ್ತಿ ಸಿಗಲು ಪ್ರತಿಯೊಬ್ಬರ ಪರಿಶ್ರಮದಿಂದ ಪ್ರಶಸ್ತಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಶಸ್ತಿ ಲಭಿಸಲಿ ಎಂದು ಹೇಳಿದರು. ಥ್ಯಾಂಕ್ಸ್ ಟು ಎವ್ರಿವನ್ ಫಾರ್ ಆಲ್ ದೇರ್ ಎಫರ್ಟ್ಸ್ ಆ್ಯಂಡ್ ಕಮಿಟ್ಮೆಂಟ್ ದಟ್ ವಿ ಹ್ಯಾವ್ ಗಾಟ್ ದಿಸ್ ಅವಾರ್ಡ್. ಪ್ಲಸ್ ಇದು ಮಾತ್ರ ಅಲ್ಲ, ಈವನ್ ಕಸ್ಟಮರ್ ಕೇರ್ ಅಲ್ಲಿ ಸಹ ವಿ ಹ್ಯಾವ್ ಗಾಟ್ ಇಟ್. ಸಿ, ಕಸ್ಟಮರ್ಸ್ ಆರ್ ವೆರಿ ಇಂಪಾರ್ಟೆಂಟ್. So if we have got this award, that means we are doing something. In all, there are about 150 dealers across the country. Out of that, in our category, we got this. We are the only people to get this in B category. So that means we are doing something. So I just wish you a big congratulations to everybody. And I want to continue this like this. We want to get more awards on this platform, as in, serve the customers better. If we keep our customers happy, 100% we are going to achieve much more milestones. So that is all what I have to say today, and congratulations and all the best. ರೆನೋ ಮ್ಯಾಂಗ್ಲೂರ್ನ ಡೈರೆಕ್ಟರ್ ಅರುಣ್ ಮೆಂಡಿಸ್ ಅವರು ಮಾತನಾಡಿ, ನಮಗೆ ಗ್ರಾಹಕರು ಅತಿ ಮುಖ್ಯವಾಗಿರುತ್ತಾರೆ. ಗ್ರಾಹಕರು ಕೂಡ ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಶಸ್ತಿ ಬರಲಿ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಡೈಮಂಡ್ ಕ್ಲಬ್ ಅದು ಕೇವಲ ಟಾಪ್ 3 ಡೀಲರ್ಗಳಿಗೆ ಸಿಗುವಂಥದ್ದು. ಖಂಡಿತ ನಮ್ಮ ಎಲ್ಲರ ಪರಿಶ್ರಮದಿಂದ ನಮಗೆ ಕಂಟಿನ್ಯೂಸ್ ಲಾಸ್ಟ್ 3 ಇಯರ್ಸಿಂದ ಡೈಮಂಡ್ ಕ್ಲಬ್ ಸಿಕ್ಕಿದೆ. ಖಂಡಿತ ಸಂತೋಷದ ವಿಷಯ. ಸೊ ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ ಎಲ್ರಿಗೂ. ಖಂಡಿತ ದೇಹಕ್ಕೆ ರಕ್ತ ಎಗಿಬೇಕು, ಹಾಗೆ ಇಡೀ ಸಂಸ್ಥೆಗೆ ಕಸ್ಟಮರ್ ಇದ್ದರೆ ಮಾತ್ರ ಸಂಸ್ಥೆ ನಡೀತದೆ. ಸೊ ಖಂಡಿತ ಬೆಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಅದು ಸುಲಭದ ಕೆಲಸ ಅಲ್ಲ. ಖಂಡಿತ ನೀವೆಲ್ಲರೂ ತುಂಬ ಕೆಲಸ ಮಾಡಿದ್ದೀರಿ. ಎಲ್ಲರೂ ಈ ಕಸ್ಟಮರನ್ನು ಸ್ಯಾಟಿಸ್ಫೈ ಮಾಡೋದಂತ ಹೇಳಿದರೆ ಅದು ಇದ್ದದ್ರಲ್ಲಿ ಟಫೆಸ್ಟ್ ಟಾಸ್ಕ್. ಸೊ ಅದನ್ನು ಮಾಡಿದ್ದೀರಿ. ಖಂಡಿತ ನಿಮಗೆಲ್ಲರಿಗೂ ಕಾಂಗ್ರ್ಯಾಚುಲೇಷನ್ಸ್ ಅಗೇನ್. ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್ ಅವರು ಮಾತನಾಡಿ, ಕಾರು ಮಾರಾಟದಲ್ಲಿ ಈಗಾಗಲೇ ಪ್ರಗತಿಯನ್ನ ಕಾಣುತ್ತಿದ್ದೇವೆ. ಜೊತೆಗೆ ಸರ್ವಿಸ್ ಟೀಮ್ ಕೂಡ ಉತ್ತಮವಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದು ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಲಾಸ್ಟ್ ಇಯರ್ ಇಸ್ ಅ ಟಫ್ ಇಯರ್ ಪನ್ನಲ್ ಇದಾಯಗ ಪನ್ನಂಡ ಲಾಕ್ಡೌನ್ ಪೂರ ಐತಂಡು ಆಂಡಲ ಒಂಜಿ ಖುಷಿದ ವಿಷಯ ಎಂಚಿನ ಪಂಡ ಲಾಸ್ಟ್ ಇಯರ್ ಎಂಕುಲ 4 ಇಯರ್ ಹೈಯೆಸ್ಟ್ ಸೇಲ್ ಮಂತ್ ಇಯರ್ ಲಾಸ್ಟ್ ಇಯರ್ ಎಂಕುಲು 1211 ಕಾರ್ಸ್ ಸೇಲ್ ಮಲ್ತ ಅವು ಜಸ್ಟ್ 10 ಮಂತ್ಸ್ ಬೊಕ್ಕ ಈ ವರ್ಷ ಸ್ಟಾರ್ಟಿಂಗ್ ಎಡ್ ಉಂಡು ಬೊಕ್ಕ ಅವೈಲಬಿಲಿಟಿ ಇಶ್ಯೂ ವೆಹಿಕಲ್ ಅವೈಲಬಿಲಿಟಿ ಅವು ಉಂದೆಡ್ ಬರ ನಂಬರ್ಸ್ ಕಮ್ಮಿ ಆದಪ್ಪು. ಬಟ್ ಎಫರ್ಟ್ ಬೊಕ್ಕ ವಾಕಿನ್ ಉಪ್ಪಡು ಬುಕಿಂಗ್ಸ್ ಉಪ್ಪಡು ಕಮ್ಮಿ ಆತಜ್. ಲಾಸ್ಟ್ 3 ಮಂತ್ಸ್ ಎಂಕುಲು 344 ಬುಕಿಂಗ್ಸ್ ಇದ ಲಾಸ್ಟ್ 3 ಮಂತ್ಸ್ ಜಾನ್ ಫೆಬ್ ಮಾರ್ಚ್. ಸೊ ಡೆಫಿನೆಟ್ಲಿ ಒಂದೇ ಎಫರ್ಟ್ ಪಂಡ ನನ್ನ ಎಂಕುಲ ಪ್ರಾಬ್ಲಮ್ಸ್ ಒಂದು ಪರ ಇಶ್ಯೂ ಕ್ಲಿಯರ್ ಅಂಡ ಎವ್ರಿ ಮಂತ್ 100+ ಕಾರ್ ಸೇಲ್ ಮಲ್ಪನ ಕಾನ್ಫಿಡೆನ್ಸ್ ಎಂಗ್ಲಿಗುಂಡು. ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್. HR ಮ್ಯಾನೇಜರ್ ಜಯದೀಪ್ ಅಮೀನ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕಾರ್ಯಕ್ರಮದಲ್ಲಿ ಅರುಣ್ ಮೆಂಡಿಸ್ ಪತ್ನಿ ಜೆನಿಫರ್ ಮೆಂಡಿಸ್, ಅರುಣ್ ಮೆಂಡಿಸ್ ಸಹೋದರ ಸುನಿಲ್ ಮೆಂಡಿಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ರೆನೋ ಮ್ಯಾಂಗ್ಲೂರ್ನ ಸಂಧ್ಯಾ ಶೆಟ್ಟಿ ಅವರು ಸ್ವಾಗತಿಸಿ ರೆನೋ ಮ್ಯಾಂಗ್ಲೂರ್ನ ಶ್ರುತಿ ಜೈನ್ ಅವರು ವಂದಿಸಿದ್ರು. ಇನ್ನು ಕಾರ್ಯಕ್ರಮವನ್ನ ಪಲ್ಲವಿ ದೇವಾಡಿಗ ಅವರು ನಡೆಸಿಕೊಟ್ಟರು. ಸಭಾ ಕಾರ್ಯಕ್ರಮದ ಬಳಿಕ ಸೇಲ್ಸ್ ಮತ್ತು ಸರ್ವಿಸ್ ಸಿಬ್ಬಂದಿಗಳಿಂದ ಡಾನ್ಸ್, ಸ್ಕಿಟ್,
ಸಂಗೀತ ಕಾರ್ಯಕ್ರಮ ನಡೆಯಿತು. ಜೊತೆಗೆ ವಿವಿಧ ಗೇಮ್ ಶೋಗಳನ್ನು ನಡೆಸುವ ಮೂಲಕ ಮನರಂಜಿಸಲಾಯಿತು. ಇನ್ನು ಸಿಬ್ಬಂದಿಗಳ ಡಾನ್ಸ್ ನೋಡುಗರ ಮನರಂಜಿಸಿತು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.